ಅದೊಂದು ಗ್ಯಾಂಗ್ನಿಂದಾಗಿ ಉಡುಪಿ ಜಿಲ್ಲೆಯ ಕುಂದಾಪುರದ ಜನರ ನಿದ್ದೆ ಹಾಳಾಗಿದ್ದು ಸದ್ಯ ಒಂದು ತಂಡ ಪೊಲೀಸರ ಬಲೆಗೆ ಬಿದ್ದಿದೆ. ಆದರೆ ಈ ಗ್ಯಾಂಗ್ನ ಅನೇಕ ತಂಡಗಳು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದು ಜನರು ಎಚ್ಚರದಿಂದ ಇರಬೇಕಾಗಿದೆ. ಏಸ್ ವಾಹನದಲ್ಲಿ ಬರುವಂತಹ ಈ ಗ್ಯಾಂಗ್ ನೋಡಲು ಅಲೆಮಾರಿಗಳಂತಿದ್ರು ಇವರು ಖತರ್ನಾಕ್ ಕಳ್ಳರು ಅನ್ನೋದು ಗೊತ್ತಾಗಿದೆ. ಅಲೆಮಾರಿಗಳು ಏನೋ ಚಿಂದಿ ಆಯ್ತಾ ಇದ್ದಾರೆ ಅಂತ ಅಂದುಕೊಂಡ್ರೆ ಈ ಖದೀಮ್ರು ಕ್ಷಣ ಮಾತ್ರದಲ್ಲಿ ಕಳ್ಳತನ ಮಾಡಿ ಏಸ್ ಗಾಡಿ ಹತ್ತಿ ಎಸ್ಕೇಪ್ ಆಗಿ ಬಿಡ್ತಾರೆ. ನಿರ್ಮಾಣ ಹಂತದ ಕಟ್ಟಡದ ಕಬ್ಬಿಣದ ರಾಡ್, ಶೀಟ್, ಪೈಪ್ ಸೇರಿದಂತೆ ಫ್ಯಾಕ್ಟರಿ ಹಾಗೂ ಮನೆಗಳೇ ಇವರ ಟಾರ್ಗೆಟ್. ಮನೆಯ ಹೊರಗೆ ಏನೇ ಇರಲಿ, ಒಣ ಹಾಕಿದ ವಸ್ತ್ರದಿಂದ ಬಕೆಟ್, ಪಾತ್ರ, ಸಾಮಾನು ಎಲ್ಲ ಇವರ ಎಂಟ್ರಿಯಿಂದ ಗಾಯಬಾಗುತ್ತೆ. ವಾಹನದಲ್ಲಿ ಕೇಸರಿ ಬಾವುಟ ಹಾಕಿ ದೇವರ ಹೆಸರು ಬರೆದಿರುವ ವಾಹನದಲ್ಲಿ ಬರೋ ಇವರು ಖತರ್ನಾಕ್ ಕಳ್ಳರು ಅನ್ನೋದು ಕುಂದಾಪುರ ಪೊಲೀಸರು ಇವರನ್ನ ಬಂಧಿಸಿದ ಬಳಿಕವೇ ಗೊತ್ತಾಗಿದೆ. ಫ್ಯಾಕ್ಟರಿಯೊಂದರಲ್ಲಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದ ಈ ಗ್ಯಾಂಗ್ನಲ್ಲಿ ಮಕ್ಕಳು, ಹೆಂಗಸರು ಹೆಚ್ಚಾಗಿದ್ರು. ಭಿಕ್ಷಾಟನೆ ಮಾಡ್ತಾ ಇದ್ದ ಇವರನ್ನ ತಂಡವೊಂದು ಕಳ್ಳತನಕ್ಕೆ ಬಳಸಿಕೊಂಡಿದೆ ಅನ್ನೋ ವಿಚಾರ ಕೂಡ ಬಹಿರಂಗ ಆಗಿದೆ. ಇಂಥವರು ನಿಮ್ಮೂರಿಗೂ ಬರಬಹುದಾಗಿದ್ದು ಅವರ ಮೇಲೆ ಒಂದು ಕಣ್ಣಿಡೋದು ಒಳ್ಳೆಯದು.